ಟೆಕ್ನಾಲಜಿ ಹಾಗೂ ನೆನಪಯ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ದೇರಳಕಟ್ಟೆ ಇವರ ಸಹಾಯಕದೊಂದಿಗೆ ನಾವು ಪಾವೂರು ಇಗರ್ಜಿಯ ಶತಮಾನೋತ್ಸವದ ಪ್ರಯುಕ್ತವಾಗಿ ನಾವು ಈ ಮೆಡಿಕಲ್ ಕ್ಯಾಂಪ್ ಅನ್ನು ಆಯೋಜಿಸಿಕೊಂಡಿದ್ದೇವೆ. ಪ್ರಮುಖರಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಚರ್ಚಿನ ಧರ್ಮಗುರುಗಳು ಫಾದರ್ ಅಲೋಷಿಯಸ್ ಮತ್ತು ಈ ಕ್ಯಾಂಪಿನ ಆಯೋಜಕರು ರೊನಾಲ್ಡ್ ಕುಲಾಸೋ ಹಾಗೂ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಮುಷೀರ್ ಅವರ ಆಸನಗಳನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಯಾವುದೇ ಕಾರ್ಯಕ್ರಮ ಪ್ರಾರಂಭಿಸುವ ಮೊದಲು ನಾವು ದೇವರ ಅನುಗ್ರಹವನ್ನು ಬೇಡುತ್ತೇವೆ. ಈಗ ನಮ್ಮ ಈ ಮೆಡಿಕಲ್ ಕ್ಯಾಂಪಿನ ಉದ್ಘಾಟನೆಯನ್ನು ಫಾದರ್ ಅಲೋಷಿಯಸ್, ಶ್ರೀಯುತ ರೊನಾಲ್ಡ್ ಕುಲಾಸೋ ಹಾಗೂ ಡಾಕ್ಟರ್ ಮುಷೀರ್ ಇವರು ನಡೆಸಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಲೋಷಿಯಸ್ ಪಾವೂರು ಧರ್ಮ ಕೇಂದ್ರದ ಧರ್ಮಗುರುಗಳು. ರೊನಾಲ್ಡ್ ಕುಲಾಸೋ ಅವರೇ, ಈ ಮೆಡಿಕಲ್ ಕ್ಯಾಂಪಿನ ಆಯೋಜಕರು ಇವರು. ಸುಮಾರು ವರ್ಷಗಳಿಂದ ಇದನ್ನು ಅವರು ಮಾಡ್ತಾ ಬಂದಿದ್ದಾರೆ. ಇದನ್ನು ನಡೆಸಿಕೊಡುವವರು ಡಿವೈನ್ ವರ್ಡ್ ಚಾರಿಟಬಲ್ ಟ್ರಸ್ಟ್ ಮತ್ತು
ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಮುಖಂಡರಾದಂಥ ಸ್ಟೀಫೆನ್ ಮೆಂಡೆಸ್ ಮತ್ತು ಮಗ್ದಲಿನ್ ಮೆಂಡೆಸ್ ಅವರ ಕುಟುಂಬದವರು ಅವರು ನಡೆಸಿಕೊಡುವಂಥ ಈ ಕ್ಯಾಂಪನ್ನು ಆಯೋಜಿಸುವವರು ಆಯೋಜಕರು ಶ್ರೀಯುತ ರೊನಾಲ್ಡ್ ಪಲಸರ್ ಅವರು. ಈ ಕ್ಯಾಂಪ್ ಇಲ್ಲಿ ನಡೀಬೇಕಾದ್ರೆ ಸುಮಾರು ದಿನಗಳ ತಯಾರಿ ಮಾಡಿದ್ದಾರೆ. ಡಾಕ್ಟರ್ಸ್ ಭೇಟಿ ಮಾಡಿದ್ದಾರೆ, ಆಸ್ಪತ್ರೆ ಸಿಬ್ಬಂದಿಯವರನ್ನು ಭೇಟಿ ಮಾಡಿದ್ದಾರೆ. ಇದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನೆಲ್ಲ ಅವರು ನಮಗೋಸ್ಕರ, ನಮ್ಮ ಪರವಾಗಿ, ನಮ್ಮ ಧರ್ಮ ಕೇಂದ್ರದ ಶತಮಾನೋತ್ಸವದ ಪ್ರಯುಕ್ತ ಇಲ್ಲಿ ಆಯೋಜಿಸಲು ಅವರು ಬಹಳ ಅವಿರತ ಶ್ರಮ ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಯೆನಪೋಯ ಮೆಡಿಕಲ್ ಕಾಲೇಜಿನ ಪ್ರತಿನಿಧಿಯಾಗಿ ಡಾಕ್ಟರ್ ಮುಷೀರ್, ಆರ್ಥೋಪೆಡಿಕ್ ಸರ್ಜನ್, ನಮ್ಮೊಂದಿಗಿದ್ದಾರೆ. ಅವರು ಆ ಆಸ್ಪತ್ರೆಯನ್ನು, ಇಲ್ಲಿ ಬಂದಿರುವಂತಹ ಎಲ್ಲ ವೈದ್ಯಕೀಯ ತಂಡವನ್ನು ಪ್ರತಿನಿಧಿಸುತ್ತಾರೆ. ಅವರು ಅವರಿಂದಾದಂಥ ಸೇವೆಯನ್ನು ನಮಗೆ ಸಲ್ಲಿಸಲು ಇಲ್ಲಿ ಬಂದಿರುತ್ತಾರೆ. ಯಾರೂ ಕೂಡ ಭಾನುವಾರದಲ್ಲಿ ಕೆಲಸ ಮಾಡಲಿಕ್ಕೆ ಆಸೆ ಪಡಲ್ಲ. ಆದರೆ ಅವರು ಅವರ ಸ್ವಾರ್ಥತೆಯನ್ನು ಬದಿಗೊತ್ಬಿಟ್ಟು ನಮಗೆ ಆ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಲು ಅವರು ಇಲ್ಲಿ ಬಂದಿರ್ತಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆದರದ ಸ್ವಾಗತವನ್ನು ಕೋರ್ತೇನೆ. ಆರೋಗ್ಯ ಅನ್ನುವಾಗ ಕಣ್ಣೋವಾಗ್ಲಿ, ಮೂಗು ನೋವಾಗ್ಲಿ, ಕೈ ನೋವಾಗ್ಲಿ, ಕಿವಿ ನೋವಾಗ್ಲಿ ಅಲ್ಲ. ಆರೋಗ್ಯ ಅನ್ನೋದು ಸರ್ವತೋಮ ಬೆಳವಣಿಗೆ. ಸರ್ವಾಂಗೀಣವಾಗಿ ನಾವು ಆರೋಗ್ಯವಂತರಾಗಿರ್ಬೇಕು. ಕೈ ಸರಿ ಇರಬೇಕು, ಕಣ್ ಸರಿ ಇರಬೇಕು, ಕಾಲ್ ಸರಿ ಇರಬೇಕು, ಮಾನಸಿಕವಾಗಿ ನಾವು ಸರಿ ಇರಬೇಕು, ಸಾಮಾಜಿಕವಾಗಿ ನಾವು ಸರಿ ಇರಬೇಕು, ದೈಹಿಕವಾಗಿ ನಾವು ಸರಿ ಇರಬೇಕು. ಮನೋಭಾವನೆಗಳು ಸರಿ ಇದ್ದಾಗ ಮಾತ್ರ ಒಂದು ಆರೋಗ್ಯವಂತ ಗಂಡಸು, ಆರೋಗ್ಯವಂತ ಮಹಿಳೆ ಅಂತ ಹೇಳಿಕ್ ಸಾಧ್ಯ. ಆ ಆರೋಗ್ಯ ತಪಾಸಣಾ ಶಿಬಿರ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಎಷ್ಟು ಜನರು ಬರ್ತಾರಂತ ನಮಗೆ ಗೊತ್ತಿಲ್ಲ. ಆದ್ರೆ ಆಯೋಜಕರು ಹೇಳೋದು 300ಕ್ಕಿಂತ ಎಷ್ಟು ಜನ ಬಂದ್ರೆ ಚೆನ್ನಾಗಿರತ್ತೆ, ನಮ್ಮಿಂದಾದಂತ ಒಳ್ಳೆ ಸೇವೆಯನ್ನು ಕೊಡ್ಲಿಕ್ಕಾಗತ್ತೆ. ನೀವೆಲ್ಲರೂ ಸುಮ್ಮನಸ್ಸು ಉಳ್ಳವರು, ಎಲ್ಲರೂ ಕೂಡ ನಿಮ್ಮ ಜಾತಿ ಭೇದ ಭಾವ ಎಲ್ಲವನ್ನು ಮರೆತು ಈ ಕ್ಯಾಂಪಿಗೆ ಬಂದಿದ್ದೀರಾ. ನೀವೆಲ್ಲರೂ ಕೂಡ ನನಗೆ ಅತೀವವಾದಂತಹ ಸಂತೋಷವನ್ನು ಉಂಟು ಮಾಡಿದ್ದೀರಾ. ನಮ್ಮ ಧರ್ಮ ಕೇಂದ್ರದ ಶತಮಾನೋತ್ಸವವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಇದು ಮೊದಲನೇ ಹೆಜ್ಜೆ. ನಮಗೆ ಈ ಹೆಜ್ಜೆಯಲ್ಲಿ ನೀವು ಭಾಗಿಯಾಗಲಿಕ್ಕೆ ಬಂದಿದ್ದೀರಾ. ನಿಮಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಪಾವೂರು ಧರ್ಮ ಕೇಂದ್ರದ ಜನತೆಯ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ನೀವು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಆರೋಗ್ಯವಂತರಾಗಿ ಜೀವಿಸಲಿಕ್ಕೆ ಪ್ರಯತ್ನ ಪಡಿ. ಆರೋಗ್ಯವಂತರಾಗಿದ್ದಾಗ ಮಾತ್ರ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಕೆಲಸ ಮಾಡಿದಾಗ ಮಾತ್ರ ದುಡಿಲಿಕ್ಕೆ ಸಾಧ್ಯ. ದುಡಿದಾಗ ಮಾತ್ರ ಈ ಹೊಟ್ಟೆಯನ್ನು ಬೆಳೆಸಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಅನಾರೋಗ್ಯದಿಂದ ಇದ್ರೆ ಖಂಡಿತ ನಾವು ಯಾವುದಾದ್ರೂ ಮೂಲೆ ಗುಂಪಾಗಿ ಉಳ್ಕೊಳ್ತೀವಿ. ಅದರಿಂದ ಇಲ್ಲಿ ಬರುವಂತ ಈ ಪ್ರಯೋಜನಗಳನ್ನು ನಾವು ಉಪಯೋಗಿಸ್ಕೊಂಡು ಆರೋಗ್ಯವಂತರಾಗಿ ಜೀವಿಸಲಿಕ್ಕೆ ನಾವು ಸತತ ಪ್ರಯತ್ನ ಪಡೋಣ. ಈ ಮೆಡಿಕಲ್ ಕ್ಯಾಂಪಿನ ಆಯೋಜಕರಾದ ಶ್ರೀ ರೊನಾಲ್ಡ್ ಪಲಸರ್, ನೀವು ಕೂಡ ಕೆಲವು ಮಾತುಗಳನ್ನು ಆಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಡಿವೈನ್ ವರ್ಲ್ಡ್ ಚಾರಿಟಬಲ್ ಟ್ರಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೂ ಪಾವೂರು ಧರ್ಮ ಕೇಂದ್ರದ ಪವಿತ್ರ ಶಿಲುಬೆಯ ದೇವಾಲಯ ಇದರ ಸಂಯುಕ್ತ ಆಶ್ರಯದಲ್ಲಿ ಯೆನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ದೇರಳಕಟ್ಟೆ ಇವರು ಮಾಡುವಂಥ ಇದು 39ನೇ ಉಚಿತ ಕಣ್ಣಿನ ತಪಾಸಣೆ ಮತ್ತು ವೈದ್ಯಕೀಯ ಶಿಬಿರ. ಇದರ ಪ್ರಾಯೋಜಕರು ವಾಲ್ಟರ್ ಸ್ಟೀಫನ್ ಮೆಂಡಿಸ್, ಡಿವೈನ್ ವರ್ಲ್ಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಮಾಲಕರು. ಇವರು ಈ ಜನವರಿ 5ರಿಂದ ಇಷ್ಟರ ತನಕ 39 ಕ್ಯಾಂಪ್ಗಳನ್ನು ಮಾಡಿ 4000ಕ್ಕಿಂತ ಹೆಚ್ಚು ಕನ್ನಡಕಗಳನ್ನು ನಮ್ಮ ಕಾರ್ಖಾನೆಯಾದ ವಿಜಯನಗರದಲ್ಲಿ ಮಾಡಿ ನಾನು ಕೊಟ್ಟಿದ್ದೇನೆ. ಇಂಥ ಒಂದು ಕೆಲಸವನ್ನು ಯಾವಾಗಲೂ ಸಂಘ ಸಂಸ್ಥೆಗಳು ಮಾಡ್ತಾರೆ. ಆದರೆ ಒಂದು ವೈಯಕ್ತಿಕ ವ್ಯಕ್ತಿ ಮತ್ತು ಅವರ ಕುಟುಂಬ ಮಾಡೋದು ತುಂಬ ಕಡಿಮೆ. ಆದ್ದರಿಂದ ಈ ಕುಟುಂಬಕ್ಕೆ ಪ್ರತ್ಯೇಕವಾಗಿ ಅವರ ತಾಯಿಯಾದ ಮಗ್ದಲಿನ್ ಮೆಂಡಿಸ್ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಮನಸ್ಸನ್ನು ಕೊಡಲಿ ಅಂತ ನಿಮ್ಮೆಲ್ಲರಿಗೆ ಅವರಿಗೆ ಚಪ್ಪಾಳೆ ತಟ್ಟಿ ಧನ್ಯವಾದ ಮಾಡಲಿಕ್ಕೆ ಹೇಳ್ತಾ ಇದ್ದೇನೆ. ಯಾರಿಗಾದರೂ ಹೆಸರು ಬೇಕು, ಹೆಸರಿಗೋಸ್ಕರ ಜನರು ಗೊತ್ತುಂಟು ಎಷ್ಟು ಒದ್ದಾಡ್ತಾರೆ ಅಂತೇಳಿ. ಆದರೆ ಇಷ್ಟು ಹಣ ಖರ್ಚು ಮಾಡಿ ಈ ಶಿಬಿರವನ್ನು ಮಾಡಿದ್ರು ಕೂಡ ಅವರು ಪ್ರತ್ಯಕ್ಷವಾಗಿ ಬರಲಿಕ್ಕೆ ಆಗಲಿಲ್ಲ. ಅವರು ಹೇಳಿದ್ರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಿ ಹಾಗೂ
ಜನರಿಗೆ ಇದರ ಉಪಯೋಗವನ್ನು ಪಡೆಯಲು ವಿನಂತಿ ಮಾಡಿಸಿ ಅಂತ ಅವರು ನನಗೆ ತಾನೇ ಫೋನ್ ಮಾಡಿ ಹೇಳಿದರು. ಎನ್ಎಫ್ಐ ಹಾಸ್ಪಿಟಲ್ನವರು ನಿಮಗೆ ಇವತ್ತು ಇಲ್ಲಿ ಪ್ರಥಮ ಚಿಕಿತ್ಸೆ ಮಾಡಿ ಮುಂದಿನ ಚಿಕಿತ್ಸೆಗಾಗಿ ಎನ್ಎಫ್ಐ ಹಾಸ್ಪಿಟಲ್ಗೆ ಕರೀತಾರೆ. ಅಲ್ಲಿ ಹೋಗಿ ಕ್ಯಾಟ್ರೇಟ್ ಆಪರೇಷನ್ ಆಗಲಿ ನಿಮ್ಮ ಬೇರೆ ಯಾವುದೇ ಕಾಯಿಲೆಗಳಿರಲಿ ಅದಕ್ಕೆ ಅವರು ಫ್ರೀ ಆಗಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದ್ದರಿಂದ ಇದು ಒಂದು ದಿವಸದ ಕ್ಯಾಂಪ್ ಅಲ್ಲ. ಇವತ್ತಿನಿಂದ ನಿಮಗಿಂದ ತೊಂದರೆ ಯಾವಾಗ ಅವರಿಗೆ ಸರಿಯಾಗ್ತದ ಆ ದಿವಸವರೆಗೆ ನೀವು ಎನ್ಎಫ್ಐ ಹಾಸ್ಪಿಟಲ್ನ ಪ್ರಯೋಗವನ್ನು ಪಡೆಯಬಹುದು ಅಂತೇಳಿ ನಾನು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ನಮ್ಮ ಈ ಇಗರ್ಜಿಯ ಧರ್ಮಗುರುಗಳು ಎಷ್ಟು ಒಳ್ಳೆಯ ಹೆಸರು ಇಗರ್ಜಿಗೆ ಉಂಟು ಅಷ್ಟೇ ಒಳ್ಳೆಯ ಮನಸ್ಸು ನಮ್ಮ ಗುರುಗಳಿಗೆ ಉಂಟು. ನಾನು ಫೋನಿನಲ್ಲಿ ಮಾತಾಡುವಾಗ ಅವರು ಹೇಳಿದರು, ನೀವು ಏನು ತೊಂದರೆ ಪಡಬೇಡಿ, ನೀವು ಬನ್ನಿ, ನಿಮ್ಮ ಸಿಬ್ಬಂದಿ ಹಾಸ್ಪಿಟಲ್ನ ಸಿಬ್ಬಂದಿ ವರ್ಗವನ್ನು ತಂದು ಬನ್ನಿ, ನಾನು ಎಲ್ಲ ಬಂದೋಬಸ್ತನ್ನು ಮಾಡಿರ್ತೇನೆ ಅಂತ ಅವರು ನನಗೆ ಫೋನಲ್ಲಿ ಭರವಸೆ ಕೊಟ್ಟಿದ್ದರು. ಅದೇ ರೀತಿ ಅವರು ಎಲ್ಲ ತಯಾರಿಯನ್ನು ಮಾಡಿ ಕೊಟ್ಟದಕ್ಕೆ ನಮ್ಮ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಡಿವೈನ್ ವರ್ಡ್ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ, ಅದು ಕೂಡ ಸ್ಟೀಫನ್ ಮೆಂಡಿಸರ ಪರವಾಗಿ ನಾನು ಗುರುಗಳಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಮತ್ತೆ ಎನ್ಎಫ್ಐ ಹಾಸ್ಪಿಟಲ್ ನಿಮಗೆಲ್ಲರಿಗೆ ಎಲ್ಲ ಹಾಸ್ಪಿಟಲ್ಗಿಂತ ಹತ್ತಿರ ಇದ್ದ ಹಾಸ್ಪಿಟಲ್ ಎನ್ಎಫ್ಐ ಹಾಸ್ಪಿಟಲ್. ಅದರಲ್ಲೂ ಕೂಡ ಈ ಕ್ಯಾಂಪಿನ ಮುಖ್ಯಾಧಿಕಾರಿಯಾದ ಮೊಹಮ್ಮದ್ ಗುತ್ತಿಗಾರ್ ಅಂತೇಳಿ ಡಾಕ್ಟರ್ ಇದ್ದಾರೆ. ಅವರು ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಸಮಯದಲ್ಲಿ ನಮಗೆ ಕಳಿಸಿಕೊಟ್ಟಿದ್ದಕ್ಕೆ ಈ ಶಿಬಿರದ ಪರವಾಗಿ ನಾನು ಅವರಿಗೆ ಕೂಡ ಮತ್ತು ನಮ್ಮ ಡಾಕ್ಟರ್ ಮುಷೀರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ. ವಾಲ್ಟನ್ ಸ್ಟೀಫನ್ ಮೆಂಡಿಸ್ ಅಂತೇಳಿ ನೀವು ಹೆಸರು ಡಿವೈನ್ ವರ್ಡ್ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಅವರು ನಿರ್ಮಾಪಕರು, ಅದರ ಟ್ರಸ್ಟಿನ ಆ ಚಾನಲ್ ಅಲ್ಲಿ ಅವರು ದೇವರ ವಾಕ್ಯವನ್ನು 24 ಗಂಟೆ ನಿಮಗೆ ತೋರಿಸ್ತಾ ಇದ್ದಾರೆ. ಅದರಿಂದ ನೀವು ಅದರ ಚಾನೆಲ್ನ ಉಪಯೋಗವನ್ನು ಪಡೆಯಬೇಕು. ಹಾಗೂ ಅವರು ವೃತ್ತಿ ಜೀವನದಲ್ಲಿ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ ಒಂದು ಸಂಸ್ಥೆಯನ್ನು ಕಟ್ಟಿ ಅದನ್ನು ಬೆಳೆಸಿಕೊಂಡಿದ್ದಾರೆ. ಅದರಲ್ಲಿ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗುವಂಥ ಕೋರ್ಸ್ಗಳನ್ನು ಅವರು ಕೊಡ್ತಾ ಇದ್ದಾರೆ. ಅದರ ಕೂಡ ಉಪಯೋಗವನ್ನು ನೀವು ಪಡೆಯಬೇಕು. ಮತ್ತೆ ಅವರ ಈ ಜನಸೇವೆಯ ಕೆಲಸ ಮುಂದುವರಿಯಲಿ ಅಂತೇಳಿ ದೇವರಲ್ಲಿ ನೀವು ಬೇಡಬೇಕಾಗಿ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಮಗ್ದಲಿನ್ ಮೆಂಡಿಸ್ ಅಂತ ಹೇಳಿದ್ರೆ ಅವರ ತಾಯಿ, ಅವರ ತಂದೆ ಬ್ಯಾಸಿಲ್ ಮೆಂಡಿಸ್ ಅಂತೇಳಿ ನಾನು ಬಾಲ್ಯತನದಿಂದ ಕೂಡ ಅವರ ಬದಿಯ ಊರಿನವರೇ ಆಗಿದ್ದರಿಂದ ಅವರಿಗೆ ನಾನು ಬಾಲ್ಯತನದಿಂದ ನನಗೆ ಅವರ ಗುರ್ತ ಉಂಟು. ಅವರ ಮಕ್ಕಳಾದ ಇನ್ನೊಬ್ರು ಅರುಣ್ ಮೆಂಡಿಸ್ ಅಂತ ಹೇಳಿದ್ದಾರೆ. ಅವರ ಒಂದು ವಾಕ್ಯ ಉಂಟು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ. ಯಾಕೆಂತೇಳಿ ಸಮಾಜದಿಂದ ಸಿಕ್ಕಿದ ಹಣವನ್ನು ಸಮಾಜದ ಒಳ್ಳೆತನಕ್ಕಾಗಿ ಯೂಸ್ ಮಾಡಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಕನ್ನಡಕಗಳನ್ನು ಕೊಡುವಾಗ 4,000 ಕನ್ನಡಕಗಳನ್ನು ಕೊಡುವಾಗ ಅವರು ಕೂಡ ತುಂಬ ಅದಕ್ಕೆ ಧನ ಸಹಾಯ ಮಾಡಿದ್ದಾರೆ. ಆದ್ದರಿಂದ ಅವರ ಕುಟುಂಬಕ್ಕೂ ದೇವರು ಒಳ್ಳೆಯ ಆಶೀರ್ವಾದ ಕೊಡಲಿ ಅಂತ ನಿಮ್ಮ ಮುಂದೆ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಸಿಸ್ಟರ್ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸಿಸ್ಟರ್ ಕರಿ. ಮತ್ತೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ದುಡಿದ್ರೆ, ಇಂಥ ಕೆಲಸ ಮಾಡಿದರೆ ಖಂಡಿತವಾಗಿ ಪಾವೂರು ಚರ್ಚ್ ಈ ಶತಮಹೋತ್ಸವದಿಂದ 2ನೇ ಶತಮಹೋತ್ಸವದವರೆಗೆ ಇನ್ನೂ ಇಷ್ಟಕ್ಕಿಂತ ಜಾಸ್ತಿ ಕ್ರೈಸ್ತ ಬಂಧುಗಳು ಇಲ್ಲಿ ಬೆಳೆಯಬಹುದು ಅಂತೇಳಿ ನನಗೆ ಮನಸ್ಸಿಗೆ ಕಾಣ್ತದೆ. ಆದ್ದರಿಂದ ದೇವರು ಎಲ್ಲರಿಗೆ ಒಳ್ಳೆಯ ಆರೋಗ್ಯ ಮತ್ತು ಈ ಶಿಬಿರದ ಉಪಯೋಗವನ್ನು ಪಡೆಯಿರಿ. ಹಾಗೂ ಈ ಶಿಬಿರವನ್ನು ನಡೆಸಿಕೊಟ್ಟಂತಹ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಡಿವೈನ್ ವರ್ಡ್ ಚಾರಿಟಬಲ್ ಟ್ರಸ್ಟ್ನ ಮಾಲಕರಾದ ಸ್ಟೀಫನ್ ಮೆಂಡಿಸ್ ಮತ್ತು ಅವರ ಬಳಗಕ್ಕೆ ದೇವರು ಒಳ್ಳೆಯ ಆಶೀರ್ವಾದ ಕೊಡಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಹೇಳ್ತೇನೆ. ಈ ಕ್ಯಾಂಪಿನ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು 2 ಮಾತುಗಳನ್ನಾಡಿದ ಪವಿತ್ರ ಶಿಲುಬೆಯ ದೇವಾಲಯ ಧರ್ಮಗುರುಗಳು ಮತ್ತು ಈ ಕ್ಯಾಂಪನ್ನು ಈ ಪಾವೂರಲ್ಲಿ ನಡೆಸಿಕೊಡಲು ಪ್ರಧಾನವಾಗಿ ಕಾರಣಕರ್ತರಾಗಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾಗಿ ಡಿವೈನ್ ವರ್ಡ್ ಚಾರಿಟಬಲ್ ಟ್ರಸ್ಟ್ ಹಾಗೂ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದರ ಪ್ರಧಾನ ಪ್ರಾಯೋಜಕರು ಮ್ಯಾಗ್ದಲಿನ್ ಮೆಂಡಿಸ್ ಮತ್ತು ವಾಲ್ಟರ್ ಸ್ಟೀಫನ್ ಮೆಂಡಿಸ್ ಹಾಗೂ ಆಯೋಜಕರು ರೊನಾಲ್ಡ್ ಕುಲಾಸೋ ಇವರು ನಮ್ಮ ಮಧ್ಯೆ ಇದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಯೆನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿಯ ಡಾಕ್ಟರ್ ಮುಷೀರ್ ಹಾಗೂ
ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕ್ಯಾಂಪಿನ ಪ್ರಯೋಜನವನ್ನು ಪಡೆದಿರುವ ನಿಮಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು.